ಮತ್ತು ಎಲ್ಲವರು ನನ್ನ ಹತ್ರ ಕ್ವಶನ್ ಹಾಕಿದ್ದಾರೆ, ಮೇಡಮ್ ನೀವು ಸ್ಟ್ರೇ ಡಾಗ್ ರೆಸ್ಕ್ಯೂವರ್ ಆಗಿ ನೀವು ಬ್ರೀಡ್ ಡಾಗ್ ಫಿಲ್ಮ್ಗೆ ಸಪೋರ್ಟ್ ಮಾಡ್ತಿದ್ದೀರಿ. ನನಗೆ ತುಂಬ ಅಳು ಬಂತು, ಯಾಕಂದರೆ ಒಂದು ರಕ್ಷಿತ್ ಶೆಟ್ಟಿ ಒಂದು ಆ್ಯಕ್ಟ್ ಮಾಡುವಾಗ ಚಾರ್ಲಿಗೆ ಅರ್ಥ ಮಾಡಿ ಪ್ರೀತಿ ಮಾಡಿ ಅವರಿಗೆ ಎಂತ ಬೇಕು ಅಂತ ಅರ್ಥ ಮಾಡಿದ ನೋಡಿ ಆ ಫಿಲ್ಮಲ್ಲಿ. ಇದು ಫಿಲ್ಮ್ ಹಣಕ್ಕೆ ಅಂತ ಮಾಡುವ ಹಾಗೆ ನನಗೆ ಕಾಣುವುದಿಲ್ಲ. ಕಿರಣ್ ರಾಜ್ ಅವರು ಹೇಳಿದ್ದು ಪಿಕ್ಚರಲ್ಲಿ ಧರ್ಮರಾಜ್ ರಕ್ಷಿತ್ ಶೆಟ್ಟಿ ಆದರೆ ಅರ್ಪಿತಾ ಹತ್ರ ಮೆಸೇಜ್ ಕೊಟ್ಟಿದ್ದಾರೆ ಈಗ ನಮ್ಮ ಕುಡ್ಲಲ್ಲಿ ರಜನಿ ಶೆಟ್ಟಿ ಅಂತ. ಎಲ್ಲರಿಗೂ ನಮಸ್ಕಾರ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೂ ಪ್ರೀತಿಯ ವಂದನೆಗಳು. ಸೊ ಎಲ್ಲರಿಗೂ ಗೊತ್ತಿದೆ, ರಕ್ಷಿತ್ ಶೆಟ್ಟಿ ಅಭಿನಯದ ಬಹುನಿರೀಕ್ಷಿತ ಕನ್ನಡ ಸಿನಿಮಾ 777 ಚಾರ್ಲಿ ಬಿಡುಗಡೆಯಾಗಿದೆ. ಸೊ ಈ ಸಿನಿಮಾದ ಕತೆ ಒಂದು ನಾಯಿ ಹಾಗೂ ಮನುಷ್ಯನ ಜೀವನವನ್ನು ಹಾಗೂ ಅದರ ಸಂಬಂಧಗಳ ಬಗ್ಗೆ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಸದ್ಯ ನಾನು ಮಂಗಳೂರಿನ ಅತಿ ಹೆಚ್ಚು ಪ್ರಾಣಿಗಳಿಗೆ ಪ್ರತಿದಿನ ಊಟ ಹಾಕುವಂಥ ಮಹಾತಾಯಿ ರಜನಿ ಶೆಟ್ಟಿ ಅವರ ಜೀವನ ಕಥೆ ಕೂಡ ಅದೇ ರೀತಿ ಇದೆ. ಪ್ರತಿದಿನ ಅವರು ಬೀದಿಯಲ್ಲಿರುವಂಥ ನಾಯಿಗಳಿಗೆ ಹಾಗೂ ಗಾಡಿಗಳು ತಾಗಿ ತುಂಬ ನೋವಿನಲ್ಲಿರುವಂಥ ನಾಯಿಗಳಿಗೆ ಊಟ ಹಾಕಿರ್ಬೋದು, ಚಿಕಿತ್ಸೆ ಮಾಡೋದಾಗಿರ್ಬೋದು, ತಮ್ಮ ಮನೆಯಲ್ಲಿ ಸಾಕಿ ಅದನ್ನು ಮತ್ತೆ ಬೇರೆಯವರಿಗೆ ಅದನ್ನು ಕೊಟ್ಟು ಕಾಪಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾವು ರಜನಿ ಶೆಟ್ಟಿ ಅವರ ಮನೆಯಲ್ಲಿದ್ದೀವಿ. ಸೊ ನಾನು ಈ ಒಂದು ವಿಡಿಯೋ ಪರ್ಫೆಕ್ಟ್ ವ್ಯಕ್ತಿ ಹತ್ರ ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅವ್ರ ಹತ್ರನೇ ಕೇಳೋಣ 777 ಚಾರ್ಲಿ ಸಿನಿಮಾ ಹೇಗೆ ಅನ್ನಿಸ್ತು, ಅವರಿಗೆ ಸ್ಪೆಷಲಿ ಈ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಅಂತ. ಮೊದಲನೇದಾಗಿ ರಜನಿ ಮೇಡಮ್, ನಿಮಗೆ ನಮಸ್ಕಾರ. ನಮಸ್ತೆ. ನಿನ್ನೆ 777 ಚಾರ್ಲಿ ಸಿನಿಮಾ ನೀವು ನೋಡಿದ್ರಿ, ಹೇಗೆ ಅನ್ನಿಸ್ತು ಸಿನಿಮಾ? ನಾನು ಸಿನಿಮಾ ನೋಡಿ ನಂತರ ನನಗೆ ಸಿನಿಮಾ ಬಗ್ಗೆ ಹೇಳು ವಿಷಯನೇ ಎಂತ ಇಲ್ಲ, ಯಾಕಂದರೆ ಅಷ್ಟು ಒಳ್ಳೆ ಅರ್ಥ ಕೊಟ್ಟಿದ್ದಾರೆ ಫಿಲ್ಮ್ ಮಾಡಿ. ಯಾಕಂದರೆ ಬ್ರೀಡರ್ನವರು ಹಣಕ್ಕೆ ಅಂತ ನಾಯಿಗಳಿಗೆ ಬ್ರೀಡ್ ಮಾಡಿ ಮರಿ ಮಾಡ್ತಾರೆ. ಹಣ ಸಿಕ್ಕಿದ್ರೆ ಆಯಿತು, ಮರಿಗಳಿಗೆ ಮತ್ತು ಕಾಯಿಲೆ ಬರ್ತದೆ, ಸತ್ತು ಹೋಗ್ತದೆ, ಅದು ನೆನೆಸೋದಿಲ್ಲ. ಯಾರಿಗೆ ಬೀದಿ ನಾಯಿ ಬೇಡ. ಸೊ ಈ ಪಿಕ್ಚರಲ್ಲಿ ಎಲ್ಲ ನಮಗೆ ಅರ್ಥ ಮಾಡುವ ಅಂಥ ಒಂದು ಸ್ಟೋರಿ ಹಾಕಿದ್ದಾರೆ. ಪ್ರೀತಿ ನಾಯಿಗಳು ನಮಗೆ ಎಷ್ಟು ಮಾಡ್ತೇವೆ ಅದು ನಮಗೆ ಪರ್ಫೆಕ್ಟ್ ತೋರಿಸಿದ್ದಾರೆ. ಸೊ ನನಗೆ ನೆನೆಸ್ತದೆ ಈ ಪಿಕ್ಚರ್ ಮೂಲಕ ತುಂಬ ಜನಕ್ಕೆ ಒಳ್ಳೆ ಮೆಸೇಜ್ ಸಿಕ್ಕಲಿಕ್ಕೆ ಉಂಟು. ನಾಯಿಗಳಿಗೆ ನಾವು ಹೇಗೆ ನೋಡಬೇಕು, ನಾಯಿಗಳು ನಮಗೆ ಅಂತ ಅರ್ಥ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಸೊ ನನಗೆ ಇದು ಫಿಲ್ಮಲ್ಲಿ ಸ್ಪೆಷಲ್ ನಾನು ಥಿಂಕ್ ಮಾಡೋದು, ಇದು ನಾಯಿಗಳು ಮೂಕ ಪ್ರಾಣಿ, ಒಂದು ಕೈ ಭಾಷೆಯಿಂದ ನಮಗೆ ಅರ್ಥ ಮಾಡಿಸ್ತಾರೆ. ಇದು ಶೂಟ್ ಮಾಡುವಾಗ ಎಷ್ಟು ಕಷ್ಟ ಆಗಿರಬೇಕು ಈ ಎಲ್ಲ ಟೀಮ್ಗೆ, ನಾನು ಅದೇ ನೆನೆಸೋದು ನಿನ್ನೆ. ಹಾಗೆ ಇವರು ಮೇಂಟೈನ್ ಮಾಡಿರಬೇಕು. ಇದು ಒಂದು ನಾಯಿಗಳು ಮನುಷ್ಯರಾಗಿ ಒಂದು ಆ್ಯಕ್ಟ್ ಮಾಡಿಸಿದ್ರೆ ಹೇಗೆ ಮಾಡಿರಬೇಕು ಅದು ನಾಯಿಗಳು, ಇದು ಟೀಮ್ಗಳು. ಸೊ ನಾನು ಇದು ಟೀಮ್ಗೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ತೇನೆ, ಯಾಕಂದರೆ ಪ್ರಾಣಿ ಬಗ್ಗೆ ನನಗೆ ತುಂಬ ಗೊತ್ತುಂಟು, ಹೇಗೆ ನಾವು ಟ್ರೀಟ್ ಮಾಡಬೇಕು, ಮಾತಾಡಬೇಕು. ಸೊ ಅವರು ನಮಗೆ ಅದು ರೆಸ್ಪಾನ್ಸ್ ಕೊಡ್ತಾರೆ, ಹಾಗೆ ನಾವು ನೋಡಬೇಕು. ಸೊ ಇದು ಚಾರ್ಲಿ ಮೂವಿಯಲ್ಲಿ ತುಂಬ ಚೆಂದ ಮೆಸೇಜ್ ಮತ್ತು ವರ್ಕ್ ತುಂಬ ಹಾರ್ಡ್ ಮಾಡಿದ್ದಾರೆ. ಸೊ ನಾನು ಎಂತ ಮಾತಾಡೋದಿಲ್ಲ, ಅಷ್ಟೇ ನಾನು ಹೇಳೋದು, ಮೂಕ ಪ್ರಾಣಿಗೆ ಒಂದು ಬೆಲೆ ಕೊಡಿ, ಒಂದು ಅರ್ಥ ಮಾಡಿ, ಒಂದು ಲೈಫ್ ಕೊಡಿ, ಅಷ್ಟೇ. ಈ ಚಿತ್ರದ ನಿರ್ದೇಶಕರು ಸಿನಿಮಾ ಮಾಡಿ ಆದಮೇಲೆ ಬಹುಶಃ ಅವರಿಗೆ ಮೊದಲೇ ಗೊತ್ತಿತ್ತು ಅಂತ ಅನಿಸುತ್ತೆ, ರಜನಿ ಶೆಟ್ಟಿ ಅವರು ಇಂಥ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡುವಂಥ ಏನಾದರೂ ಕೆಲಸಗಳನ್ನು ಮಾಡಿದ್ರಾ ಮೇಡಮ್? ಹಾಂ, ನನಗೆ ಒಂದು ರಕ್ಷಿತ್ ಮತ್ತು ಡೈರೆಕ್ಟರ್ ಥ್ರೂ ಕಿರಣ್ ರಾಜ್ ಮೂಲಕ ಮತ್ತು ರಾಜ್ ಬಿ ಶೆಟ್ಟಿ ಹತ್ರ ಮೆಸೇಜ್ ಸಹ ಬಂದಿದೆ. ಸೊ ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಅವರ ಚಾರ್ಲಿ ಮುಖಾಂತರ ಬೇರೆ ಚಾರ್ಲಿಗಳಿಗೆ ಅವರು ಸಹಾಯ ಆಗ್ತಾ ಇದ್ದಾರೆ, ಒಂದು ಎಂಜಾಯ್ ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇದು ಫಿಲ್ಮ್ ಹಣಕ್ಕೆ ಅಂತ ಮಾಡುವ ಹಾಗೆ ನನಗೆ ಕಾಣುವುದಿಲ್ಲ. ಇದು ಒಂದು ಮೆಸೇಜ್ ಕೊಡುವ, ಒಂದು ಲೈಫ್ ಕೊಡುವ, ಒಂದು ಜನರಿಗೆ ಒಂದು ಅರ್ಥ ಮಾಡುವಂಥ ತುಂಬ ಒಂದು ಮೀನಿಂಗ್ಫುಲ್ ಫಿಲ್ಮ್ ಇದು. ಸೊ ಎಲ್ಲವರು ಇದು ಫಿಲ್ಮ್ ನೋಡಿದರೆ ಎಲ್ಲ ಅರ್ಥ ಆಗ್ತದೆ, ಹೇಗೆ ನಾವು ಇರಬೇಕು, ಹೇಗೆ ನಾವು ಇದ್ದೇವೆ ಅಂತ. ಎಲ್ಲದು ಒಂದು ವಿಲನ್ ಹೀರೋ ಆಗಿಬಿಟ್ಟಿದೆ ಇದು ಫಿಲ್ಮಲ್ಲಿ ರಕ್ಷಿತ್ ಶೆಟ್ಟಿ. ಒಂದು ಚಾರ್ಲಿ ಅಂತ ಒಂದು ಮೂಕ ಪ್ರಾಣಿ ಒಂದು ಮಗು ಆಗಿದ್ದೇನೆ. ಮತ್ತು ನಮ್ಮದು ರಾಜ್ ಬಿ ಶೆಟ್ಟಿದ್ದು ಅವರದ್ದು ಸ್ಪೀಚ್ಲೆಸ್, ಅವರದ್ದು ಆ್ಯಕ್ಟಿಂಗ್ ಹೇಳಬೇಕಂತ ಇಲ್ಲ. ಸೊ ಎಲ್ಲ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ನನಗೆ ತುಂಬ ತುಂಬ ಇಷ್ಟ ಆಯಿತು. ನಾನು ಇದು ಫಿಲ್ಮ್ಗೆ ಯಾವಾಗ ಸಹ ಸಪೋರ್ಟ್ ಮಾಡ್ತೇನೆ. ನನಗೆ ಚಾರ್ಲಿ ತುಂಬ ಇಷ್ಟ ಆಯಿತು ಅಷ್ಟೇ. ನಿಮಗೆ ಸ್ಪೆಷಲಿ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಅವರ ಅಭಿನಯ ಇಷ್ಟ ಆಯಿತಾ, ಚಾರ್ಲಿಯ ಅಭಿನಯ ಇಷ್ಟ ಆಯಿತಾ?
ಸತ್ಯ ಇಲ್ಲದ್ರೆ ರಕ್ಷಿತ್ ಶೆಟ್ಟಿ, ಯಾಕಂದರೆ ಒಂದು ನಾಯಿಗೆ ಅರ್ಥ ಮಾಡಿ ಅವರ ಜೊತೆಗೆ ಆ್ಯಕ್ಟಿವ್ ಮಾಡು ಅಷ್ಟು ಸುಲಭ ಅಲ್ಲ. ಸೊ ನಾನು ನಿಮ್ಗೆ ಹತ್ರ ಒಂದು ಕೇಳೋದು, ನಿಮ್ಮ ಮನೆಗೆ ನಾವು ಬಂದ್ವಿ, 35ಕ್ಕಿಂತ ಹೆಚ್ಚಿನ ನಾಯಿಗಳಿವೆ, ಅದರಲ್ಲಿ ಸರಿಯಾದ ನಾಯಿ ಕೂಡ ಇದೆ, ಕೈಕಾಲು ಸ್ವಲ್ಪ ಹ್ಯಾಂಡಿಕ್ಯಾಪ್ಡ್ ನಾಯಿಗಳು ಕೂಡ ಇದೆ. ಒಂದು ಪ್ರಾಣಿ ಆ್ಯಕ್ಟ್ ಮಾಡೋದು ಅಷ್ಟೊಂದು ಸುಲಭದ ಕೆಲಸವ? ಸುಲಭ ಕೆಲಸ ಇಲ್ಲ, ಯಾಕಂದರೆ ನಾವು ಪ್ರೀತಿ ಮಾಡಿದ್ರೆ ಅವರು ಎಂತ ಸಹ ಮಾಡ್ತಾರೆ. ನಾವು ಎಷ್ಟು ಟಾರ್ಚರ್ ಕೊಡ್ತಾರೆ ಅವರು ಹಾಗೇ ನಮ್ಮಿಂದ ದೂರ ಹೋಗ್ತಾರೆ. ಸೊ ಚಾರ್ಲಿಗೆ ತುಂಬ ಪ್ರೀತಿ ಸಿಕ್ಕಿದ್ದೆ. ಹೇಳ್ತಾರೆ ಟ್ರೈನಿಂಗ್ ಮಾಡಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ, ಕೆಲವು ಹೇಳ್ತಾರೆ. ಸೊ ನನಗೆ ಅನಿಸೋದಿಲ್ಲ ಇದು ಟಾರ್ಚರಿಂದ ಚಾರ್ಲಿ ಆ್ಯಕ್ಟಿಂಗ್ ಮಾಡಿರಬೇಕು, ಇದು ಪ್ರೀತಿಯಿಂದನೇ ಚಾರ್ಲಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಸೊ ರಕ್ಷಿತ್ ಮತ್ತು ರಾಜ್ಬಿ ಶೆಟ್ಟಿ ತುಂಬ ಅರ್ಥ ಮಾಡಿದ್ದಾರೆ ಈ ಫಿಲ್ಮಲ್ಲಿ ಚಾರ್ಲಿಗೆ, ಮಕ್ಕಳು ಸಹ. ಸೊ ನನಗೆ ಎಂಥ ಸಹ ಇದರಲ್ಲಿ ಟಾರ್ಚರ್ ನೆನೆಸೋದಿಲ್ಲ. ಮತ್ತು ಎಲ್ಲವರು ನನ್ನ ಹತ್ರ ಕ್ವಶನ್ ಹಾಕಿದ್ದಾರೆ, ಮೇಡಮ್ ನೀವು ಸ್ಟ್ರೇ ಡಾಗ್ ರೆಸ್ಕ್ಯೂವರ್ ಆಗಿ ನೀವು ಬ್ರೀಡ್ ಡಾಗ್ ಫಿಲ್ಮ್ಗೆ ಸಪೋರ್ಟ್ ಮಾಡ್ತಿದ್ದೀರಿ. ಸೊ ಇದು ಫಿಲ್ಮಲ್ಲಿ ತೋರಿಸಿದ್ದಾರೆ, ಬ್ರೀಡ್ ಡಾಗ್ ಸಹ ಸ್ಟ್ರೇ ಡಾಗಿಂದ ಕಷ್ಟದಲ್ಲಿ ಇದ್ದಾರೆ. ಸೊ ನಾವು ಇಷ್ಟು ಇದು ನೆನೆಸ್ಬಾರ್ದು ಬ್ರೀಡ್ ಅಂತ, ಸ್ಟೇ ಡಾಗ್ ಅಂತ ನೀವು ಒಮ್ಮೆ ನೋಡಿ. ಹಾಂ, ಪ್ರಾಣಿ ಎಲ್ಲ ಒಂದೇ ಲೆಕ್ಕ. ಯಾಕಂದರೆ ಚಾರ್ಲಿದು ಪಿಕ್ಚರಲ್ಲಿ ಫಸ್ಟ್ ಜರ್ನಿ ಟಾರ್ಚರಿಂದನೇ ಅವರು ಬಂದಿದೆ. ಸೊ ಎಲ್ಲ ಬ್ರೀಡ್ ನಾಯಿ ಟಾರ್ಚರಿಂದಲೇ ಬರೋದು. ಬ್ರೀಡ್ ನಾಯಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ, ಅದರಲ್ಲಿ ಸಹ ಮೋರ್ ದೆನ್ 60% ಟಾರ್ಚರೇ ಕೊಡ್ತಾರೆ ಟ್ರೈನಿಂಗ್ ಮಾಡುವಾಗ, ಯಾರು ಸಹ ಪ್ರೀತಿಯಿಂದ ಹೇಳಿ ಟ್ರೈನ್ ಮಾಡೋದಿಲ್ಲ. ಸೊ ನನಗೆ ಎಂತ ಇದೆ ಪಿಕ್ಚರಲ್ಲಿ ರಿಮಾರ್ಕ್ ಕಾಣೋದಿಲ್ಲ, ಎವ್ರಿಥಿಂಗ್ ಈಸ್ ಬೆಸ್ಟ್. ಈಗ ನೀವು ಹಾಗೂ ನಿಮ್ಮ ಹಸ್ಬೆಂಡ್ ನಿನ್ನೆ ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ಸಿನಿಮಾ ನೋಡಿದ್ರಿ. ನೀವು ಪ್ರತಿದಿನ ಇದೇ ಕೆಲಸ ಮಾಡ್ತಾ ಇರ್ತೀರ? ಪ್ರತಿದಿನ ಒಂದು 500ಕ್ಕಿಂತ ಹೆಚ್ಚು ನಾಯಿಗಳಿಗೆ ಹೋಗಿ ಊಟ ಹಾಕುವಂಥದ್ದು, ಎಲ್ಲಿಯಾದರೂ ಬಾವಿಗೆ ಬಿದ್ದರೆ ಅಥವಾ ಗಾಡಿಗಳು ತಾಗಿ ಕೈಕಾಲಿಗೆ ಏನಾದರೂ ತಾಗಿದರೆ ಅದನ್ನು ಮನೆಗೆ ತಗೊಂಡು ಬಂದು ಚಿಕಿತ್ಸೆ ಮಾಡುವಂಥದ್ದು. ಹೇಗೆ ಅನ್ನಿಸ್ತು ಮೇಡಮ್ ಸಿನಿಮಾ ನೋಡುವಾಗ? ಎಲ್ಲಿಯಾದರೂ ನೀವು ಹಾಗೂ ನಿಮ್ಮ ಹಸ್ಬೆಂಡ್ ಭಾವುಕರಾದ್ರೆ ಅಳು ಬಂತ ನಿಮಗೆ? ನನಗೆ ತುಂಬ ಅಳು ಬಂತು, ಯಾಕಂದರೆ ಒಂದು ರಕ್ಷಿತ್ ಶೆಟ್ಟಿ ಒಂದು ಆ್ಯಕ್ಟ್ ಮಾಡುವಾಗ ಚಾರ್ಲಿಗೆ ಅರ್ಥ ಮಾಡಿ ಪ್ರೀತಿ ಮಾಡಿ ಅವರಿಗೆ ಎಂತ ಬೇಕು ಅಂತ ಅರ್ಥ ಮಾಡಿದ ನೋಡಿ ಆ ಫಿಲ್ಮಲ್ಲಿ. ಚಾರ್ಲಿಗೆ ಒಂದು ಐಸಲ್ಲಿ ಆಟ ಆಡಬೇಕು ಅಂತ, ಅದು ಮೀನಿಂಗ್ಫುಲ್ ಒಂದು. ಯಾಕಂದರೆ ಚಾರ್ಲಿಗೆ ಒಂದು ಆಸೆ, ನಾನು ತುಂಬ ಐಸಲ್ಲಿ ಆಟ ಆಡಬೇಕು. ಸೊ ಅದು ಒಂದು ರಕ್ಷಿತ್ ಶೆಟ್ಟಿ ಅರ್ಥ ಮಾಡಿ ಅದು ಒಂದು ಅವರದ್ದು ಕನಸು ನೆನಸು ಮಾಡಿದ್ದು. ಎರಡನೇ, ರಕ್ಷಿತ್ ಶೆಟ್ಟಿಗೆ ಹುಷಾರು ಇಲ್ಲ ಆವಾಗ ಈ ನಾಯಿ ಓಡಿ ಹಾಸ್ಪಿಟಲ್ ತನಕ ಹೋಗ್ತಾನೆ. ಸೊ ಅದು ಟ್ರೇಲರಲ್ಲಿ. ಸೊ ಇದು ಎರಡು ಸಹ ತುಂಬ ಮೀನಿಂಗ್ಫುಲ್ ಉಂಟು. ಚಾರ್ಲಿ ಧರ್ಮ ಅಂತ ಅವರಿಗೆ ಅರ್ಥ ಮಾಡಿದ್ದು, ಧರ್ಮ ನಾಯಿಗೆ ಅರ್ಥ ಮಾಡಿದ್ದು. ಸೊ ಇದೇ ಒಂದು ಮೇನ್ ಇಬ್ಬರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್, ಅದು ಬೇಕು. ಸಿನಿಮಾ ತಂಡದವರು ನಿಮಗೆ ಏನೋ ಒಂದು ವರ್ಡ್ ಹೇಳಿದ್ರು ಸಿನಿಮಾದ ಬಗ್ಗೆ ಮಾತಾಡುವಾಗ ಅಂತ, ಅದೇನು? ಅದು ನಮ್ಮದು ಕಿರಣ್ ರಾಜ್ ಅವರು ಹೇಳಿದ್ದು, ಪಿಕ್ಚರಲ್ಲಿ ಧರ್ಮರಾಜ್ ರಕ್ಷಿತ್ ಶೆಟ್ಟಿ ಆದರೆ ಅರ್ಪಿತ್ ಹತ್ರ ಮೆಸೇಜ್ ಕೊಟ್ಟಿದ್ದಾರೆ ಕಿ ನಮ್ಮ ಕುಡ್ಲ ಅಲ್ಲಿ ರಜನಿ ಶೆಟ್ಟಿ ಅಂತ. ಸೊ ನನಗೆ ತುಂಬ ಖುಷಿ ಆಯಿತು, ಇಂಥ ಒಂದು ಮಾತು ನನ್ನ ಕೆಲಸಕ್ಕೆ ಕೊಟ್ಟಿದ್ದಾರೆ. ಸೊ ಎಲ್ಲ ನಮ್ಮ ತುಳು ಸಿನಿಮಾ ಪಿಕ್ಚರ್ ಎಲ್ಲ ಪಿಕ್ಚರ್ಗಳು ಬೆಸ್ಟ್ ಇರ್ತದೆ, ಕಾಮಿಡಿ ಆಗಲಿ ಆ್ಯಕ್ಷನ್ ಆಗಲಿ ಎಂಥ ಸಹ ಇರಲಿ. ಸೊ ನಾನು ಎಲ್ಲ ತುಳು ಸಿನಿಮಾ ನಮ್ಮ ಮಂಗಳೂರದವರಿಗೆ ಸಪೋರ್ಟ್ ಮಾಡ್ತೇನೆ, ನನಗೆ ಎಲ್ಲ ಒಂದೇ. ಎಸ್. ಹಾಗೆಯೇ ರೀಸೆಂಟಾಗಿ ನಿಮ್ಮ ಈ ಕೆಲಸ ಕಾರ್ಯಗಳನ್ನು ನೋಡಿ ಕನ್ನಡದ ಚಲನಚಿತ್ರ ನಟರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ಕೇಳಿದ್ವಿ, ಅದು ನಿಜಾನಾ? ಅದು ಯಾರೆಲ್ಲ ಮೇಡಮ್? ನನಗೆ ಒಂದು ಸುಧಾರಾಣಿ ತುಂಬ ನನಗೆ ನನ್ನ ವರ್ಕ್ಗೆ ಇಷ್ಟ ಮಾಡಿದ್ದು ಅವರು, ಮತ್ತು ಆಂದ್ರಿತಾ ರಾಯ್ ಅವರು ನನಗೆ ತುಂಬ ನನ್ನ ವರ್ಕ್ಗೆ ಇಷ್ಟ ಮಾಡಿದ್ದು. ಬೇರೆ ನಮ್ಮದು ರಾಜ್ಬಿ ಶೆಟ್ಟಿ ಬಂದರು, ಅವರಿಗೆ ನಾಯಿಗಳೇ ಅಂದರೆ ತುಂಬ ಇಷ್ಟ. ಅವರು ಸಹ ತುಂಬ ಸ್ಟೇಟ್ ಫಾರ್ವರ್ಡ್ ಜನ, ಅವರು ಸಹ ಬೀದಿ ನಾಯಿ ಉಂಟು ಅವರ ಮನೆಯಲ್ಲಿ. ಸೊ ಅವರು ಸಹ ತುಂಬ ಒಳ್ಳೆ ನೋಡ್ತಾರೆ. ಸೊ ನಾನು ಬ್ರೀಡ್ ತಕ್ಕೊಂಡು ಬೇಕಂತ ಹೇಳುವುದಿಲ್ಲ, ನೀವು ಯಾವಾಗ ಬ್ರೀಡ್ ತಕ್ಕೊಂಡು ಬಂದ್ ಮಾಡ್ತೀರಿ ಆವಾಗ ಬ್ರೀಡರ್ನವರು ಬ್ರೀಡಿಂಗ್ ಡಾಗು ಇದು ಮಾಡೋದು ಬಂದಾಗ್ತದೆ. ಸ್ಟೇ ಡಾಗಿಗೆ ಇಂಪಾರ್ಟೆಂಟ್ ಕೊಡಿ, ಸ್ಟೇ ಡಾಗಿಗೆ ಒಂದು ಚಾರ್ಜ್ ಹಾಕಿ ಆಟೋಮ್ಯಾಟಿಕ್ ನಿಮಗೆ ಸ್ಟೇ ಮತ್ತು ಬ್ರೀಡದು ವ್ಯತ್ಯಾಸ ಗೊತ್ತಾಗ್ತದೆ. ಸೊ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲಿ. ಮೊದಲೆಯಿಂದ ರೂಪೇಶ್, ಅರ್ಜುನ್ ಕಾಪಿಕಾಡ್, ದೇವದಾಸ್ ಕಾಪಿಕಾಡ್, ಪೃಥ್ವಿ ಅಂಬರ್, ಸುಧಾರಾಣಿ, ಆಂದ್ರಿತಾ ತುಂಬ ಎಲ್ಲವರು ಇನ್ನೂ ಸಹ ತುಂಬ ಇದ್ದಾರೆ. ವಿನೀತ್
ಮತ್ತು ರಾಜ್ಬೀರ್ ಶೆಟ್ಟಿ ತುಂಬ ಜನ ಇದ್ದಾರೆ. ಸೊ ಹೇಳಿದ್ರೆ ತುಂಬ ಜನ ಆಗ್ತದೆ. ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ಅಷ್ಟೇ ಹೇಳೋದು ನಾನು. ಹಾಗೆ ರೀಸೆಂಟ್ ನೀವು ಸುಧಾರಾಣಿ ಅವರ ಮನೆಗೂ ಕೂಡ ಹೋಗಿದ್ರಿ ಅಂತ ಕೇಳ್ಪಟ್ವಿ. ಹೇಗಿತ್ತು ಅನುಭವ ಅಲ್ಲಿ ಅಲ್ಲಿ ಅನುಭವ? ಆದರೆ ಸೇಮ್ ನಮ್ಮ ಹಾಗೇನೆ, ನಾಯಿಗಳ ಹತ್ರ ಮಾತಾಡೋದು, ಅವರಿಗೆ ಮಕ್ಕಳಾಗೆ ನೋಡೋದು, ಬೆಡ್ ಮೇಲೆ ಮಲಗಿಸೋದು, ನಾಯಿಗಳಿಗೆ ಹಾಗೆ ಟ್ರೀಟ್ ಮಾಡೋದಿಲ್ಲ ಮಕ್ಕಳಾಗೆ. ಸೊ ನನಗೆ ನೆನೆಸ್ತದೆ, ಲೈಫ್ ಸ್ಟೈಲ್ ಪಿಕ್ಚರಲ್ಲಿ ಬೇರೆ ಇರ್ತಾರೆ, ನಿಜ ಲೈಫ್ ಸ್ಟೈಲಲ್ಲಿ ಬೇರೆ ಇರ್ತಾರೆ. ಸೊ ಇದರಲ್ಲಿ ನನಗೆ ಇವರು ರಿಯಲ್ ಲೈಫ್ ಸ್ಟೈಲ್ ತುಂಬ ಖುಷಿ ಆಯಿತು, ಸುಧಾರಾಣಿ ಅವ್ರದ್ದು. ಸೊ ನನಗೆ ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಮನೆಗೆ ಹೋಗುವಾಗ ನನ್ನ ನಾಯಿಗಳ ಕೆಲಸ ಮೇಲೆ ನನಗೆ ತುಂಬ ಹೊಗಳಿದ್ದು, ಮತ್ತು ಅವರ ನಾಯಿ ಜೊತೆ ನನಗೆ ಮಾತಾಡಿ ನನಗೆ ಗಿಫ್ಟ್ ಎಲ್ಲ ಕೊಟ್ಟು ಚೆಂದಾಗಿ ನನಗೆ ಒಂದು ಮರ್ಯಾದೆ ಕೊಟ್ಟಿದ್ದಾರೆ. ಸೊ ನನಗೆ ಖುಷಿ. ಇದು ರಜನಿ ಶೆಟ್ಟಿ ಅವರು 777 ಚಾರ್ಲಿ ಸಿನಿಮಾ ನೋಡಿ ಬಂದ ಮೇಲೆ ಕೊಟ್ಟಂತಹ ಅವರ ಒಂದು ವಿಮರ್ಶೆ. ಹಾಗೆಯೇ 777 ಚಾರ್ಲಿ ಯಾರೆಲ್ಲ ಸಿನಿಮಾ ನೋಡಿಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ 77 ಚಾರ್ಲಿ. ಇನ್ನೂ ಸಹ ಚಾರ್ಲಿಯಿಂದ ನಮಗೆ ಒಳ್ಳೆ ಮೆಸೇಜ್ ಸಿಕ್ಕಲಿ ಅನಿಮಲ್ಸ್ ಲವರ್ಗೆ, ಅನಿಮಲ್ ಹೇಟರ್ಸ್ಗೆ. ಮತ್ತು ನೆಕ್ಸ್ಟ್ ಚಾರ್ಲಿ ಮಾಡುವಾಗ ಒಂದು 2-3 ಸ್ಟೇ ಡಾಗ್ಗೆ ಒಂದು ಆ್ಯಡ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಆಲ್ ದಿ ಬೆಸ್ಟ್.